ಜನ್ಮಾಷ್ಟಮಿ ಅಂಗವಾಗಿ ಕಲ್ಕೂರ ಪ್ರತಿಷ್ಠಾನವು ಏರ್ಪಡಿಸಿದ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಏಕಕಾಲದಲ್ಲಿ 34 ವಿಭಾಗಗಳಲ್ಲಿ ನಡೆಯಿತು. ದೇವಸ್ಥಾನದ ಆವರಣದ ವಿವಿಧ ಭಾಗಗಳಲ್ಲಿ ನಡೆದ ಶ್ರೀಕೃಷ್ಣ ಸ್ಪರ್ಧೆಯನ್ನ ಕಣ್ತುಂಬಿಕೊಳ್ಳಲು ಜನಸ್ತೋಮವೇ ನೆರೆದಿತ್ತು. ಊರ ಪರವೂರ ಜನತೆ ತಮ್ಮ ಮುದ್ದು ಮಕ್ಕಳಿಗೆ ಕೃಷ್ಣವೇಷ ಹಾಕಿ ಸಂಭ್ರಮ ಪಟ್ಟಿರುವುದು ಕಂಡುಬಂತು. ಕೃಷ್ಣ ಹಾಗೂ ರಾಧೆಯರ ಜತೆ ಸೆಲ್ಫಿ ತೆಗೆದು ಜನತೆ ಸಂಭ್ರಮಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬೆಳೆಸುವ ಹಾಗೂ ಅವರ ಪ್ರತಿಭೆ ಗುರುತಿಸಿ ಬೆಳೆಸುವ ಉದ್ದೇಶದಿಂದ 3 ದಶಕಗಳಿಂದ ನಡೆಯುತ್ತಿರುವ ಈ ಉತ್ಸವ 9 ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಜರುಗಿತು. ಕಲ್ಕೂರ ಪ್ರತಿಷ್ಠಾನ ವತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮವು ಬಹಳ ಉತ್ತಮವಾಗಿ ಸಾಗಿ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅವರ ಪೋಷಕರು ಈ ಭಾಗವಹಿಸುವ ಮೂಲಕ ಇಲ್ಲೊಂದು ನವೋಲ್ಲಾಸದ ಉತ್ಸಾಹದ ಒಂದು ವಾತಾವರಣ ಈ ರಾಜಾಂಗಣದಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಬಾಲಕೃಷ್ಣ ರಸಪ್ರಶ್ನೆ, ಶ್ರೀಕೃಷ್ಣ ರಸಪ್ರಶ್ನೆ ಸ್ಪರ್ಧೆ, ಛಾಯಾಕೃಷ್ಣ, ಶ್ರೀಕೃಷ್ಣ ವರ್ಣವೈಭವ, ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಈ ಬಾರಿ ವಿಶೇಷವಾಗಿ ಶ್ರೀಕೃಷ್ಣ ಗಾನ ವೈಭವ ಎಂಬ ಹೊಸ ವಿಭಾಗವನ್ನು ಒಳಗೊಂಡಂತೆ ಶ್ರೀಕೃಷ್ಣ ವೇಷ ಸ್ಪರ್ಧೆಗಳು ಕದ್ರಿ ದೇಗುಲದ ಶ್ರೀ ಮಹಾಗಣಪತಿ ದೇವಸ್ಥಾನ ಅಭಿಷೇಕ ಮಂದಿರ, ಕದ್ರಿಕೆರೆ, ಅಶ್ವತ್ಥಕಟ್ಟೆ ಬಳಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ವೇದಿಕೆ, ಅಭಿಷೇಕ ಮಂದಿರ 1ನೇ ಮಹಡಿ, ಕಲ್ಯಾಣ ಮಂಟಪ ಮಂಜುಶ್ರೀ ಅಭಿಷೇಕ ಮಂದಿರ ಹಾಗೂ ಪ್ರಧಾನ ವೇದಿಕೆಯಲ್ಲಿ ನಡೆಯಿತು. ಇಲ್ಲಿ ಕದ್ರಿ ಮಂಜುನಾಥ ಟೆಂಪಲಿಗೆ ನಾವು ಸಾಧಾರಣ ತುಂಬ ವರ್ಷದಿಂದ ಬರ್ತಾ ಇದ್ದೇವೆ. ಈ ಸಲ ಇವನಿಗೆ ಕಾಂಪಿಟೇಷನ್ ಅಂತ ಮಾಡಲಿಲ್ಲ, ಕಾಂಪಿಟೇಷನ್ ಹಾಕಲಿಲ್ಲ. ಯಾವಾಗಲೂ ವರ್ಷ ಆಗ್ತೇನೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿದು ಕೃಷ್ಣ ವೇಷ ಮಕ್ಕಳು ಸಣ್ಣ ಮಕ್ಕಳ ನೋಡಿಗೋಸ್ಕರವೇ ಬಂದ ನಾನು. ನೆಕ್ಸ್ಟ್ ಟೈಮು ಇವನಿಗೆ ಹಾಕಬೇಕಂತ ಇದ್ದೇನೆ ನಾನು. ಸ್ಪರ್ಧಾಳುಗಳಿಗೆ ಉಡುಪಿ ಕಡೆಗೋಲು ಶ್ರೀಕೃಷ್ಣನ ಪಂಚಲೋಹದ ವಿಗ್ರಹ, ಶ್ರೀಕೃಷ್ಣ ಚರಿತ್ರೆ ಪುಸ್ತಕ, ಕದ್ರಿ ಶ್ರೀ ಮಂಜುನಾಥ ದೇವರ ಭಾವಚಿತ್ರ, ಪ್ರೋತ್ಸಾಹಕರಿಂದ ನೀಡಲ್ಪಟ್ಟ ಇತರ ಉಡುಗೊರೆಗಳು ಹಾಗೂ ಪ್ರಶಂಸಾ ಪತ್ರ ಹಾಗೂ ಶ್ರೀಮದ್ ಭಗವದ್ಗೀತೆಯ ಪ್ರತಿಯನ್ನ ಆಕರ್ಷಕ ಬಟ್ಟೆ ಚೀಲದೊಂದಿಗೆ ನೀಡಲಾಯಿತು.